ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಹಯತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದರಸಾ ಎದುರುಪದವು ಮೂಡುಶೆಡ್ಡೆಯಲ್ಲಿ ಮಿಲಾದ್ ಫೆಸ್ಟ್ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಹಯತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದರಸದ ಖತೀಬ್ ಸಫಾನ್ ಇರ್ಫಾನಿ ಮುಂಡೋಳೆ ಉದ್ಘಾಟಿಸಿದರು. ಈ ವೇಳೆ ಮದರಸಾ ವಿದ್ಯಾರ್ಥಿಗಳ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಯತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದರಸದ ಅಧ್ಯಕ್ಷರಾದ ಮಯ್ಯದಿ, ಮದರಸಾ ಸದರ್ ಉಸ್ತಾದ್ ಜುಬೈರ್ ಯಮನಿ ಜೋಕಟೆ, ಮುವಲ್ಲಿಂ ಜಾಬೀರ್ ಚೌಹರಿ ಕಲ್ಲಡ್ಕ, ಸ್ಥಳೀಯ ಉಸ್ತಾದರಾದ ಇಬ್ರಾಹಿಂ ಹಿಸಾಮಿ, ಅಡ್ವೊಕೇಟ್ ಶಫೀಕ್ ಸಖಾಫಿ, ಹಿರಿಯರಾದ ಹಾಜಿ ಇಬ್ರಾಹಿಂ ಮುಸ್ಲಿಯಾರ್, ಉಪಾಧ್ಯಕ್ಷ ಮನ್ಸೂರ್, ಪ್ರಧಾನ ಕಾರ್ಯದರ್ಶಿ ಜಮಾಲುದ್ದೀನ್, ಕೋಶಾಧಿಕಾರಿ ಮುಸ್ತಫಾ ಎಕೆಎಂ ಮತ್ತಿತರರು ಉಪಸ್ಥಿತರಿದ್ದರು. ನೆಕ್ಸ್ಟ್ ಸಬ್ ಜೂನಿಯರ್ ವಿಭಾಗത്തിൽ ಸಿಂಗಲ್ ಸಾಂಗ್ أتيت بسم الله هدى محمد حبيبي يا محمد يا رحمة الله يا من تقلوبا بالقرآن. السلام عليكم. Single song Ihan Ahmed Sheikh. الذي يصلى النار الكبرى ثم لا يموت فيها ولا يحيا قد أفلح من تزكى وذكر اسم ربه فصلى بل تبصرون അക്കീബ് അഹമ്മദ്. അടുത്തതായി വേദിയിൽ സിംഗിൾ സോങ് ആണ് Ari amani ali pashani adu lili panjari kani ali mulani kandu. Assalamualaikum. Nada malakugalawari viswasam iman karan andane rabbi kutumile amadera tangaguni kati barwe ni ponda pola nak parag asatan tekya taruwe